ಒಟ್ಟಿಗೆ ಅನ್ನ ತಿನ್ನುವಂತಹ ಮತ್ತೆ ದೇಹದಲ್ಲಿ ಮನುಷ್ಯನ ಮಾನವೀಯತೆ ತುಂಬಿದ ರಕ್ತ ಹರಿಯುತ್ತಿರುವ ಪ್ರತಿಯೊಂದು ಕರ್ನಾಟಕದ ಜನತೆ ಇವತ್ತು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಬೇಕು ಅಂತ ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಆ ಆಸ್ಪತ್ರೆ ಇಲ್ಲದಿದ್ರೆ ಅಲ್ಲಿ ಎಷ್ಟೋ ಪ್ರಾಣಗಳನ್ನು ಕಳೆದುಕೊಳ್ಳುವಂತಹ ಭಯ ಮತ್ತೆ ಎಷ್ಟೋ ಮಂದಿಯನ್ನು ನಾವು ನಮ್ಮ ಜೀವನದಲ್ಲಿ ಮತ್ತೆ ನೋಡದ ಪರಿಸ್ಥಿತಿ ಬರ್ಬೋದು ಎಂಬಂತಹ ಒಂದು ಮನೋಭಾವನೆ ಎಷ್ಟೋ ಮಂದಿಗಿದೆ. ಇದು ಯಾರಿಗೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಹೊಟ್ಟೆಗೆ ಅನ್ನ ತಿನ್ನುವವರು, ರಕ್ತದಲ್ಲಿ ಮಾನವೀಯತೆ ಅರಿಯುತ್ತಿರುವವರು. ರಾಜಕಾರಣಿಗಳು ಗೊತ್ತಿಲ್ಲ ಹೊಟ್ಟೆಗೆ ಏನ್ ತಿಂತೀರಾ ಅಥವಾ ನಿಮ್ಮ ರಕ್ತದಲ್ಲಿ ಮಾನವೀಯತೆ ಇದೆಯಾ ಇಲ್ವಾ ಅಂತ. ಜನರ ಮನವಿಯನ್ನು ಯಾವ ರೀತಿ ಪುರಸ್ಕರಿಸ್ತೀರಾ ಅದರಲ್ಲಿ ಗೊತ್ತಾಗ್ತದೆ ಮುಂದೆ ಏನಾಗ್ತದಂತ. ಇಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ಬೇರೆ ಉತ್ತರ ಕನ್ನಡ ಬಿಟ್ಟು ಬೇರೆ ಊರಿನವರು ಕೂಡ ಇದರ ಜೊತೆಗೆ ಒಗ್ಗೂಡಿಸಿ ಧ್ವನಿ ಎತ್ತಿ ಈ ಹೋರಾಟಕ್ಕೆ ಧ್ವನಿ ಎತ್ತಿ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಾಳೆ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಟೂರ್ಗ ಅಥವಾ ಯಾವುದೇ ಒಂದು ಮದುವೆಗ ಅಥವಾ ಯಾವುದೇ ಒಂದು ಫಂಕ್ಷನ್ ಕಾರ್ಯಕ್ರಮಕ್ಕ ಉತ್ತರ ಕನ್ನಡಕ್ಕೆ ಹೋದ್ರೆ ನಾಳೆ ಅಲ್ಲಿ ನಮಗೆಲ್ಲಾದ್ರೂ ತಪ್ಪಿ ಆಕ್ಸಿಡೆಂಟ್ ಆದ್ರೂ ಕೂಡ ನಾಳೆ ನಮ್ಮ ಊರಿಗೆ ನಾವು ಬರುವಷ್ಟೊತ್ತಿಗೆ ನಾವು ಹೆಣವಾಗಿರ್ತೀವಿ. ಯಾಕಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಅಪಘಾತವಾದಾಗ ಅಥವಾ ಕೆಲವು ಎಮರ್ಜೆನ್ಸಿ ಸಂದರ್ಭದಲ್ಲಿ 5 ನಿಮಿಷ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ಆ 5 ನಿಮಿಷದ ನೋವು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾವುದೋ ಒಂದು ಸುಸಜ್ಜಿತವಲ್ಲದ ಆಸ್ಪತ್ರೆಗೆ ಒಂದು ಸಣ್ಣ ಇದಂತೇಳಿ ನಾವು ಕೆಲವೊಮ್ಮೆ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡೋಗಿ ಅವರು ಟ್ರೈ ಮಾಡಿ 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 ಮತ್ತೆ ಕೊನೆಗೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ಹೇಳ್ತಾರೆ. ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ 5 ನಿಮಿಷ ಬೇಗ ಬರ್ಬೇಕಿತ್ತಂತ ಹೇಳ್ತಾರೆ. ಇದೇ 5 ನಿಮಿಷ ಬೇಗ ಎಂಬ ವಿಷಯದಲ್ಲಿ ನಾನು ನನ್ನ ತಾಯಿಯನ್ನು ಕಳ್ಕೊಂಡಿದ್ದೀನಿ. ಅದರ ನೋವು ನನಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ ನಾಳೆ ಇಂತಹ ಪರಿಸ್ಥಿತಿ ಯಾವುದೇ ಮಗನಿಗೆ ಬರಬಾರ್ದು ಅಥವಾ ಯಾವುದೇ ತಂದೆ ತಾಯಿಗಳಿಗೆ ಮಕ್ಕಳನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರಬಾರ್ದು, ಹಿರಿಯರನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಬರಬಾರ್ದು, ನಮ್ಮವರನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಬರಬಾರ್ದು. ಇದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ದಯವಿಟ್ಟು ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ನವರಿದ್ದೀರಾ, ಬಿಜೆಪಿ ಅವರಿದ್ದೀರಾ, JDS ಅವರಿದ್ದೀರಾ, ನಿಮಗೆ ಎಷ್ಟೋ ದೊಡ್ಡ ಇನ್ಫ್ಲುಯೆನ್ಸ್ ಇರಬಹುದು ಅಥವಾ ತುಂಬಾ ರಿಚ್ ಪಾರ್ಟಿಗಳಿದ್ದೀರಾ, ದುಡ್ಡಿರುವವರಿದ್ದೀರಾ. ನಾಳೆ ಏನಾದ್ರೆ ನಿಮ್ಮ ಮನೆಯವರಿಗೆ ಯಾರಿಗಾದ್ರೆ ಅಪಘಾತ ಆದ್ರೆ ನನಗೆ ಪ್ರಧಾನಮಂತ್ರಿದು ಕಾಂಟ್ಯಾಕ್ಟ್ ಇದೆ, ವಿರೋಧ ಪಕ್ಷದ ನಾಯಕನ ಕಾಂಟ್ಯಾಕ್ಟ್ ಇದೆ ಅಥವಾ ದೊಡ್ಡ ದೊಡ್ಡ ಲೀಡರ್ಸ್ ಗಳ ಕಾಂಟ್ಯಾಕ್ಟ್ ಇದೆ ಅಂತ ಹೇಳಿದ್ರೆ ಆ ಕಾಂಟ್ಯಾಕ್ಟ್ ನಿಮ್ಮವರ ಜೀವವನ್ನು ಉಳಿಸಲ್ಲ. ನಿಮ್ಮವರ ಜೀವವನ್ನು ಉಳಿಸಲಿಕ್ಕೆ ನಿಮ್ಮ ಊರಲ್ಲಿ ಒಂದು ಆಸ್ಪತ್ರೆಯ ಅವಶ್ಯಕತೆ ಇದೆ ಎಂಬುದು ನಿಮ್ಮ ತಲೆಯಲ್ಲಿರಲಿ. ಶ್ರೀಮಂತರಿದ್ದೇವೆ, ನಮ್ಮವರನ್ನು ಬೇಕಾದ್ರೆ ನಾವು ಬೆಂಗಳೂರು ಅಥವಾ ಮಂಗಳೂರಿನ ದೊಡ್ಡ ದೊಡ್ಡ ಆಸ್ಪತ್ರೆಗೆ ತರ್ತೇವೆ ಎಂಬ ಪ್ರಜ್ಞೆ ಇದ್ದವರು ಒಂದು ಸ್ಪಾಟ್ ಅಲ್ಲಿ ಏನಾದ್ರೆ ಆದ್ರೆ ನಿಮ್ಮಲ್ಲಿ ಎಷ್ಟೇ ದುಡ್ಡಿರ್ಲಿ ಏನೇ ಇರಲಿ ನೀವು ಅವರನ್ನು ಇನ್ನೊಂದು ಕಡೆಗೆ ಕೊಂಡೋಗುವಷ್ಟರಲ್ಲಿ ಪ್ರಾಣ ಕಳೆದುಕೊಳ್ಬಾರ್ದು. ಇಂತಹ ಸಿಚುವೇಶನ್ ಬರಬಾರ್ದು ಅಂತ ಹೇಳಿದ್ರೆ ನಮ್ಮ ಊರಿಗೆ, ನಿಮ್ಮ ಊರಿಗೆ ಸ್ಪೆಷಲ್ ಆಗಿ ನಾನು ನಮ್ಮ ಊರು ಅಂತ ಹೇಳ್ತೇನೆ, ನೀವೇನು ಬೇರೆಯವರಲ್ಲ. ಸೊ ಉತ್ತರ ಕನ್ನಡಕ್ಕೊಂದು ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಬರಬೇಕು. ಅದೇ ಉತ್ತರ ಕನ್ನಡದಲ್ಲಿ ಎಷ್ಟೋ ಪ್ರಭಾವಿ ರಾಜಕಾರಣಿಗಳಿದ್ದೀರಾ, ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ನಿಮ್ಮಲ್ಲಿ ವಿನಂತಿಯಿಂದ ಬೇಡ್ತಾ ಇದ್ದೇನೆ. ಎಷ್ಟೋ ಮಂದಿ ನಮ್ಮ ರಾಜಕಾರಣಿಗಳನ್ನು ಹುಲಿ ಸಿಂಹ ಅಂತ ಹೇಳ್ಬಹುದು, ಹುಲಿ ಸಿಂಹಗಳಾಗಿರ್ಬೇಕು. ಯಾವಾಗ ಅಂತ ಹೇಳಿದ್ರೆ ಒಬ್ಬ ಭಯೋತ್ಪಾದಕ, ಒಬ್ಬ ಕೆಟ್ಟ ಕೃತ್ಯ ಮಾಡುವವ ಅಥವಾ ಸರಕಾರಿ ಅಧಿಕಾರಿಗಳು ದಾರಿ ತಪ್ಪಿದಾಗ ನೀವು ಹುಲಿ ಸಿಂಹಗಳಾಗಿರ್ಬೇಕು. ಆದ್ರೆ ಜನಗಳಿಗೆ ಹುಲಿ ಸಿಂಹಗಳಾಗಬೇಡಿ. ನಿಮ್ಮ ಪ್ರಜೆಗಳ ನಡುವೆ ನೀವು ಯಾವತ್ತಿದ್ರೂ ಕೂಡ ಕಾಮಧೇನು ಅಥವಾ ಕಲ್ಪವೃಕ್ಷಗಳಾಗಿ ನಿಮ್ಮ ಜೀವನವನ್ನು, ನಿಮ್ಮ ಜೀವನದಲ್ಲಿರುವ ಪ್ರತಿಯೊಂದು ಕಾರ್ಯ ಕೆಲಸಗಳನ್ನು ಅವರಿಗೋಸ್ಕರ ಮಾಡಿ. ಜನರು ನಿಮ್ಮನ್ನು ಮರೆಯಲ್ಲ, ನಿಮ್ಮನ್ನು ಯಾವತ್ತೂ ಕೂಡ ನೆನಪಿಟ್ಕೊಳ್ತಾರೆ. ನೀವು ಮಾಡಲು ಹೊರಟಿರೋದು ಒಂದು ಪುಣ್ಯದ ಕೆಲಸ. ದೇವಸ್ಥಾನಗಳನ್ನು ಕಟ್ತೇವೆ, ಶಿಕ್ಷಣ ಸಂಸ್ಥೆಗಳನ್ನು ಕಟ್ತೇವೆ, ಅದೇ ರೀತಿ ಆಸ್ಪತ್ರೆ ಎಂಬುದು ಕೂಡ ಒಂದು ಪುಣ್ಯದ ಕೆಲಸ. ಯಾಕಂತ ಹೇಳಿದ್ರೆ ನಮ್ಮ ಜೊತೆ ಇದ್ದವರು, ನಮ್ಮೊಳಗಿದ್ದವರು, ನಮ್ಮ ಆತ್ಮೀಯರನ್ನು ಆ ಒಂದು ನಿಮಿಷ ಕೂಡ ಉಳಿಸುವಂತ ತಾಕತ್ತನ್ನು ಹೊಂದಿದೆ. ಅದನ್ನು ನೀವು ಮನಸ್ಸಿಗೆ ತಿಳಿದುಕೊಂಡು ಉತ್ತರ ಕನ್ನಡ ಜಿಲ್ಲೆಗೆ ಒಂದು ದಯವಿಟ್ಟು ಕರ್ನಾಟಕ ರಾಜ್ಯದ ಸಮಗ್ರ ಜನತೆ ಕೇಳ್ತಾ ಇದೆ ನಿಮ್ಮಲ್ಲಿ, ಮುಂದಿನ ಬಜೆಟ್ ಅಲ್ಲಿ ಅಥವಾ ಮುಂದಿನ ಯಾವುದೋ ಯೋಜನೆಯಲ್ಲಿ ನೀವು ನಮಗೆ ಎಂತ ಫ್ರೀ ಕೊಡದಿದ್ರು ಬೇಡಪ್ಪ, ಬೇಡ, ನಿಮ್ಮದು ಫ್ರೀ ಅದು ಇದು ಏನು ಬೇಡ. ದಯವಿಟ್ಟು ಉತ್ತರ ಕನ್ನಡ ಜಿಲ್ಲೆಯ ಒಂದು ಕಾನ್ಸಂಟ್ರೇಷನ್ ಮಾಡಿ ಒಂದು ದೊಡ್ಡ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಮಾಡಿ ಜೀವಗಳನ್ನು ಉಳಿಸಿ. ನಮ್ಮವರನ್ನು ಕಳ್ಕೊಳ್ಬಾರ್ದು, ನಮ್ಮ ಊರಿನವರಾಗಿರ್ಬೋದು ಅಥವಾ ನಮ್ಮೊಳಗಿನ ನಮ್ಮವರನ್ನು ಯಾವತ್ತೂ ಕಳ್ಕೊಳ್ಬಾರ್ದು ಎಂಬುದರ ಮೂಲಕ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಆದಷ್ಟು ಬೇಗ ಮಾಡಿ.